ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಮಾತ್ರೆಗಳ ನವರಾತ್ರಿ ಪರ್ವದ ಎಡೆಪುಣ ತೆರಿಪ ಒಂದು ಹೊಸ ಕುರಲ್ದ ಇನಿತ ಸುದ್ದಿಗೊಂಚಲಿನ ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ನವರಾತ್ರಿ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಮುತಾಲಿಕೆ ನಡಪುನ 75ನೇ ವರ್ಷದ ಶ್ರೀ ಶಾರದೋತ್ಸವ ಗುರುವಾರ ರಾತ್ರಿಡು ಶ್ರೀ ಶಾರದಾ ಅಪ್ಪನ ಪಟ್ಟಬಂಧೋತ್ಸವ ಮೆರವಣಿಗೆ ಶುರುವಾದ ರಾತ್ರಿಡು ಪ್ರತಿಷ್ಠಾ ವಿಧಿಗಳು ನಡೆತಲು. ಉಳ್ಳಾಲ ಶ್ರೀ ಶಾರದಾ ನಿಕೇತನದ ಶ್ರೀ ಶಾರದೋತ್ಸವದ 75ನೇ ವರ್ಷದ ಕಾರ್ಯಕ್ರಮಲು ಗುರುವಾರ ಬಯ್ಯದ್ದು ಶುರುವಾತಲು. ಶ್ರೀ ಶಾರದಾ ಅಪ್ಪನ ಪ್ರತಿಷ್ಠಾ ಪೂರ್ವದ ಪಟ್ಟಬಂಧೋತ್ಸವ ಮೆರವಣಿಗೆ ಉಳ್ಳಾಲದ ಮಲ್ಲ ತಾದಿಲೆಡು ಆದು ಶ್ರೀ ಶಾರದಾ ನಿಕೇತನಡು ಪ್ರತಿಷ್ಠಾ ವಿಧಿಗಳು ನಡೆತಲು. ಶಾರದಮ್ಮ ಬಾಬಾ ನಮಗೆ ಆಯಿ ಈ ಪಾಠ ಕಲಿಸು ಬಾಬಾ. ಶೃಂಗೇರಿಯ ಶಾರದಮ್ಮ ಬಾಬಾ ನಮಗೆ ಆಯಿ ಈ ಪಾಠ ಕಲಿಸು ಬಾಬಾ. ನಮ್ಮ ಬುದ್ಧಿ ತಿದ್ದಿ ಜ್ಞಾನ ನೀಡು ಬಾಬಾ. ನಿನ್ನ ಮಕ್ಕಳನ್ನು ಹರಸು ತಾಯಿ ಬಾಬಾ. ನಮ್ಮ ಬುದ್ಧಿ ತಿದ್ದಿ ಹೈದರಾಬಾದ್ ಸಂಸ್ಥೆ ಕಾರ್ಯದರ್ಶಿ ಯು ವೈಕುಂಠ ಕಿಣಿ ತುಡರ್ ಬೆಳಗಾದ 75ನೇ ವರ್ಷದ ಶ್ರೀ ಶಾರದೋತ್ಸವಗೂ ಚಾಲನೆ ಕೊರಿಯರು. ಒರ್ಮ 15ನೇತ ಎಡ್ಡೆ ಮುಹೂರ್ತಡು ಶ್ರೀ ಶಾರದಾ ಅಪ್ಪನ ಪ್ರತಿಷ್ಠಾ ವಿಧಿಗಳು ನಡೆತಲು.
ತುಮಾಲು ಶ್ರೀ ಶಾರದಾ ಮಹಿಳಾ ವೇದಿಕೆದಕ್ಲು ರಾತ್ರಿದ ಭಜನಾ ಸೇವೆ ನಡಪಾಯಿರು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಬೊಕ್ಕ ಮಹಿಳಾ ಸಮಿತಿದಕ್ಲು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಉಚ್ಚಿಲ ಮೂರೂರ ಬೋವಿ ಮೋಯ ಮಹಾಸಭಾ ಅಡ್ಕ ಶ್ರೀ ಭಗವತಿ ಭಂಡಾರದ ಆಡಳಿತ ಒಳಪಡೆಯಿನ ಸೋಮೇಶ್ವರ ಅಡ್ಕದ ಶ್ರೀ ಭಗವತಿ ಕ್ಷೇತ್ರದ ನವರಾತ್ರಿ ಉತ್ಸವದ 5ನೇ ದಿನದ ಪೂಜಾ ವಿಧಿಗಳು ಗುರುವಾರ ರಾತ್ರಿ ನಡೆದನು. ಸೋಮೇಶ್ವರ ಉಚ್ಚಿಲ ಮೂರೂರು ಬೋವಿ ಮೋಯ ಮಹಾಸಭಾ ಅಡ್ಕ ಶ್ರೀ ಭಗವತಿ ಭಂಡಾರದ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ನವರಾತ್ರಿ ಉತ್ಸವದ ಭಜನಾ ಸಂಕೀರ್ತನೆ ಪೂಜಾ ಕಾರ್ಯಕ್ರಮ 5ನೇ ದಿನಟ ದುಂಬರಿದನು. ಸೋಮೇಶ್ವರ ಶ್ರೀ ರಕ್ತೇಶ್ವರಿ ಬಳಗದ ಶ್ರೀ ರಕ್ತೇಶ್ವರಿ ಬಳಗದಕ್ಲು 5ನೇ ದಿನ ಭಜನಾ ಸೇವೆನು ಗುರುವಾರ ಬಯಗ ನಡಪಾಯರು. ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಹರೇ ಮನ ತುಮಿ ಗೋವಿಂದ ಮನ ತುಮಿ ಗೋಪಾಲ ಮನ ಹರಿ ನಾರಾಯಣ ಹರೇ ಮನ ತುಮಿ ಗೋವಿಂದ ಮನ. ರಾತ್ರಿಡು ಶ್ರೀ ಭಗವತಿ ಅಪ್ಪನ ಸಾನ್ನಿಧ್ಯಡು ಮಹಾಪೂಜೆ ನಡೆತದು. ಪ್ರಸಾದ ವಿತರಣೆ ನಡಪಾಯರು. ಸೋಮೇಶ್ವರ ಮೂರೂರು ಬೋವಿ ಮೋಯ ಮಹಾಸಭೆ ಅಡ್ಕ ಶ್ರೀ ಭಗವತಿ ಭಂಡಾರ ಬೊಕ್ಕ ಮಹಿಳಾ ಸಮಿತಿದಕ್ಲು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ.
ಮೈಸೂರು ದಸರಾ ಕ್ರೀಡಾಕೂಟದ ಅಂಗವಾದ ಮೈಸೂರು ನಡೆತಂದು ಪುನಃ CM ಟ್ರೋಫಿ ಕಬಡ್ಡಿ ಪಂತಗೊಬ್ಬಡು ದಕ್ಷಿಣ ಕನ್ನಡ ಜಿಲ್ಲೆದ ಪೊಂಜೋಲಿನ ತಂಡ ಸೆಮಿಫೈನಲ್ ಹಂತಕ್ಕೆ ಏರ್ದನು. ಮೈಸೂರು ದಸರಾ ಕ್ರೀಡಾಕೂಟಡು CM ಟ್ರೋಫಿ ಕಬಡ್ಡಿ ಪಂತಗೊಬ್ಬಡು ದಕ್ಷಿಣ ಕನ್ನಡ ಜಿಲ್ಲೆದ ಕಬಡ್ಡಿ ತಂಡ ಸೆಮಿಫೈನಲ್ ಹಂತಗೆ ಏರ್ದು ಪೆರ್ಮೆದ ಸಾಧನೆ ಮಲ್ತದಡು. ಪೊಂಜೂರಿನ ವಿಭಾಗದ ಮುಕ್ತ ಕಬಡ್ಡಿ ಪಂತಡು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಪ್ರಾಯೋಜಕತ್ವದ ದಕ್ಷಿಣ ಕನ್ನಡ ಕಬಡ್ಡಿ ತಂಡ ಸೆಮಿಫೈನಲ್ದ ಸಾಧನೆ ಮಲ್ತದನ್ನು ಪಡೆದು ಕಬಡ್ಡಿ ಅಸೋಸಿಯೇಷನ್ದ ಪ್ರಕಟಣೆ ತೆರಿಪಾದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಾಲಯಡು ನವರಾತ್ರಿದ ವಿಶೇಷವಾದ ಗುರುವಾರ ಕಾಂಡೆ ಸಾಮೂಹಿಕ ಶ್ರೀ ಚಂಡಿಕಾ ಹವನ ನಡೆತನು. ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ನವರಾತ್ರಿದ ಪೂಜಾ ಕಾರ್ಯಕ್ರಮಲು ಕರಿ ಐತಾರ ಶುರುವಾತಂಡು. ನವರಾತ್ರಿದ ವಿಶೇಷವಾದ ಆಜನೆ ದಿನ ಶುಕ್ರವಾರ ಕಾಂಡೆ ಸಾಮೂಹಿಕ ಚಂಡಿಕಾ ಹವನ ನಡಪಾಯರು. ಶ್ರೀ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವಿಶ ತಂತ್ರಿನ ಮಾರ್ಗದರ್ಶನ ನಡತಿನ ಈ ಚಂಡಿಕಾ ಹವನ ಕಾಂಡೆ ಸಾಮೂಹಿಕ ಪ್ರಾರ್ಥನೆ ಹವನದ ಸಂಕಲ್ಪದ ಶುರುವಾದ ಮಧ್ಯಾಹ್ನ ಮುಟ ನಡೆತನು. ओम नृसिंहरोमे नोक्ते राहंतुम दैत्याग्नोद्यमे त्रैलोक्यत्राण सहिते नारायण नमोस्तुते ओम क्रीं महावत्रे सहस्रनेनोत्करे रुद्रप्राणने चैत्रे नारायण महामट्टानंदने ओम भविष्यामयोनिजास्मा ओम दशे निर्माणनिक्षयामहम्मुनीम इंद्रशंचाकवा ओम रोहं नमो भक्तरे अवृत्तरे ओम सागमले विचारं प्रदायास्यम्यहं वदे स्वाहा कागताके प्रत्यक्षं राजनीयाम ओम देवपाचा ओम तत्रात्रे भयावो प्रत्यात्मना अत्तत्रात्रां सर्वं परदुष्टारुणान्ते ओम मार्कण्डेयोपाचा ओम ततोते भोरा जामविक्रम सर्वजन्मे अत्रैव जगन्नाथं हरशत्रं परमला ಮಧ್ಯಾಹ್ನದ ಯಾಗ ಪೂರ್ಣಾಹುತಿ ವಿಧಿಗಳು ನಡೆತದು ಮಹಾಪೂಜೆ ನಡೆತದು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಪರಮೇಶ್ವರ ಜೋಶಿ ಪೂಜಾ ಸೇವೆದ ಮುತಾಲಿಗೆಡಿದ್ದೇರು.
ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡಪಾಯಿರು. ವಂದನೆ ವನರಾಜ ಮಧ್ಯ ನಿವಾಸಿನಿ ಕನಕಾದಿ ಸೌಭಾಗ್ಯದಾಯಿನಿ ಮಾತಾನ್ನ ಪೂರ್ಣೆ ವಂದನೆ. ಶ್ರೀ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್ ಶ್ರೀಮತಿ ಪೂರ್ಣಿಮಾ ಎಜೆ ಶೇಖರ್ ದಂಪತಿಗಳು ಯಾಗ ದೀಕ್ಷಿತರಾದಿದ್ದರು. ಆಡಳಿತ ಸಮಿತಿ ಕಾರ್ಯದರ್ಶಿ ದಿನೇಶ್ ಅತ್ತಾವರ, ಶ್ರೀಮತಿ ಜಯಶ್ರೀ ದಿನೇಶ್, ಕೋಶಾಧಿಕಾರಿ ರಘುರಾಮ್ ಶೆಟ್ಟಿ ಕಾಪಿಕಾಡ್, ಮೊಕ್ತೇಸರರು ಈಶ್ವರ್ ಉಳ್ಳಾಲ್, ಮಾಲಿಂಗ, ಶ್ರೀಮತಿ ನಿರ್ಮಲಾ ಕುഞ്ഞಂಬು, ಬಿಜೆಪಿ ಮುಖಂಡರು ಸಂತೋಷ್ ಶೆಟ್ಟಿ ಬೋಳಿಯಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಕಾಪಿಕಾಡ್ ಶ್ರೀ ಮಂತ್ರದೇವತಾ ಕೊರಗಜ್ಜ ಸಾನ್ನಿಧ್ಯದ ಪ್ರಶಾಂತ್ ಕಾಪಿಕಾಡ್, ಸೇವಾ ಸಮಿತಿ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್, ಪ್ರಮುಖರು ಸುರೇಂದ್ರ ನಾಯಕ್, ಸುಂದರ್ ಉಚ್ಚಿಲ್, ಆನಂದ್ ಶೆಟ್ಟಿ, ಗೋಪಿನಾಥ್ ಕಾಪಿಕಾಡ್, ಭಾಸ್ಕರ್ ಗಟ್ಟಿ, ಮೋಹನ್ ದಾಸ್ ಕಾಪಿಕಾಡ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಕಾಪಿಕಾಡ್ ಬೊಕ್ಕ ಭಕ್ತ ವೃಂದದಗಳು ಸಮಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಮಂಜೇಶ್ವರ ಪಾವೂರುಪಯ್ಯ ಶ್ರೀ ಚಾಮುಂಡೇಶ್ವರಿ ಮಂದಿರ ಶ್ರೀ ಚಾಮುಂಡೇಶ್ವರಿ ಕೃಪಾಶ್ರಿತ ಯಕ್ಷಗಾನ ಮಂಡಳಿಡು ನವರಾತ್ರಿದ ವಿಶೇಷವಾದ ಪ್ರತಿದಿನ ಬೈಯಡು ತಾಳಮದ್ದಲ ಸೇವೆ ಬಕ ನವರಾತ್ರಿದ ಪೂಜೆಲು ನಡತುಂಡು. ಗುರುವಾರ ರಾತ್ರಿ 5ನೇ ದಿನದ ಪೂಜಾ ಕಾರ್ಯಕ್ರಮ ನಡತನು. ಮಂಜೇಶ್ವರ ಪಾವೂರು ಪೊಯ್ಯದ ಶ್ರೀ ಚಾಮುಂಡೇಶ್ವರಿ ಮಂದಿರ ಬೊಕ್ಕ ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಗಡ ನವರಾತ್ರಿದ ಪೊರ್ತುಡು ಪ್ರತಿದಿನ ಬಯ್ಯಗ್ ಯಕ್ಷಗಾನ ತಾಳಮದ್ದಲೆ ಕಲಾ ಸೇವೆ ಅವಿರ್ದು ಬೊಕ್ಕ ರಾತ್ರಿದ ನವರಾತ್ರಿ ಪೂಜೆ ನಡಪುನ ವಾಡಿಕೆ. ಪ್ರತಿದಿನ ಬಯ್ಯಗ್ ಪರಿಸರದ ಬೇತೆ ಬೇತೆ ಯಕ್ಷಗಾನ ಮಂಡಳಿದಕ್ಲು ಬತ್ತದ ಯಕ್ಷಗಾನ ತಾಳಮದ್ದಲೆ ಕಲಾ ಸೇವೆ ನಡಪಾವಿರು. ಗುರುವಾರ ಬಯ್ಯಗ್ ಕೈತಲ್ದ ಉದ್ಯಾವರ ಮಾಡಾದ ಶ್ರೀ ಅರಸು ಕೃಪಾ ಹವ್ಯಾಸಿ ಬಳಗ ಯಕ್ಷಗಾನ ಮಂಡಳಿದಕ್ಲು ಪಾಂಚಜನ್ಯ ಯಕ್ಷಗಾನ ತಾಳಮದ್ದಲೆ ಕೂಟ ನಡಪಾಯಿರು. ನಡೆದುಕೊಂಡು ಹೋಗುವಂತದ್ದು ಪದ್ಧತಿ. ಬದುಕಿಗೆ ಅನಿವಾರ್ಯತೆ ಬಂದಾಗ, ಕಷ್ಟಗಳು ಬಂದಾಗ ಹೇಗೆ ಅದನ್ನು ಎದುರಿಸಬೇಕು ಎನ್ನುವುದಕ್ಕೆ ಕೂಡ ಇಲ್ಲಿ ಸಾಕಷ್ಟು ವಿಚಾರಗಳು ಸಿಗುತ್ತದೆ. ಭಿಕ್ಷೆಯನ್ನು ಸಂಪಾದಿಸಿ ಬಳಿಕ ಒಂದಷ್ಟು ವಿಶ್ರಾಂತಿಯನ್ನು ಪಡೆದು ಗುರುವಾದಂತಹ ನಾನು ಪಾಠ ಪ್ರವಚನಕ್ಕೆ ತೊಡಗುತ್ತೇನೆ. ಸೂರ್ಯಾಸ್ತದವರೆಗೂ ನಿರಂತರವಾಗಿ ಪಾಠಗಳು ನಡೆಯುತ್ತವೆ. ಕೆಲವಾರು ವಿಚಾರಗಳನ್ನು ಮನನ ಮಾಡಿಕೊಳ್ಳಬೇಕು, ಕೆಲವಾರು ವಿಚಾರಗಳನ್ನು ಕಂಠಪಾಠ ಮಾಡಿ ಹೃದೃತವಾಗಿ ಮಾಡಿಕೊಳ್ಳಬೇಕು. ಈ ರೀತಿಯ ಪದ್ಧತಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ನಡೆಯುತ್ತದೆ. ಈ ದಿವಸ ಮಾಡಿದ ಪಾಠವನ್ನು ಮರುದಿವಸಕ್ಕೆ ಪ್ರಶ್ನೆಗಳ ಮೂಲಕ ಕೇಳಿ ಅವರಿಂದ ಉತ್ತರವನ್ನು ಪಡೆದುಕೊಳ್ಳುವಂಥದ್ದು, ಎಷ್ಟು ಮಟ್ಟಿಗೆ ಅದನ್ನು ಕರಗತ ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಆ ಬಳಿಕ ಮುಂದಿನ ಹಂತಕ್ಕೆ ದಾಟುವಂಥದ್ದು. ಇದು ನಮ್ಮಲ್ಲಿ ನಿತ್ಯ ಪರಿಪಾಲಿಸುವಂತಹ ರೂಢಿ. ಬಲರಾಮಕೃಷ್ಣರೇ, ಗುರುಗಳೇ, ಸಂದಿಗ್ಧತೆ ನನಗೆ ಬಂದು ಒದಗಿದ್ದು ಬೇರೆ ಯಾವುದಕ್ಕಲ್ಲ. ಏನು? ಗುರುದಕ್ಷಿಣೆಯಾಗಿ ನೀವು ಕೇಳಿದ ಕಾಲಕ್ಕೆ ನಾನು ಯಾವುದೋ ಒಂದು ವಿಚಾರವನ್ನು ಹೇಳಿದರೆ ಅದನ್ನು ಮಾಡಿ ನಿಮಗೆ ಪೂರೈಸಲಿಕ್ಕೆ ಆಗುತ್ತದೋ ಇಲ್ಲೋ ಎನ್ನುವಂತ ಸಂದೇಹ ನನಗೆ ಬಾಧಿಸಿ. ಹೇಳಿ ಗುರುಗಳೇ, ನಮ್ಮಿಂದ ಆಗುವುದನ್ನು ನಾವು ಯಾಕೆ ಅಂತ ಹೇಳಿದ್ರೆ, ಮಾಡಲೇ ಆಗದೇ ಇದ್ರೆ ಅದು ನಿಮಗೂ ನೀವು ಕಲಿತಂತಹ ವಿದ್ಯೆಗೂ ದೋಷವನ್ನು ಕೊಡುತ್ತದೆ. ಹಾಗಿದ್ರೆ ಬಂದಂತಹ ಎಲ್ಲರಿಗೂ ಯಾವುದು ಬೇಕು ಎಲ್ಲವನ್ನು ಕೇಳುತ್ತಾ ಇದ್ದಾನೆ, ಕೇಳಿದ್ದನ್ನೆಲ್ಲ ಕೊಡುತ್ತಾ ಇದ್ದಾನೆ ಎನ್ನುವಂತಹ ವಾರ್ತೆಯೊಂದನ್ನು ಕೇಳಿತ್ತು.
ನಮ್ಮನ್ನು ದೇವತೆಗಳು ಮಾಡಿದ್ದು ಹಾಗೆ ಮೋಸದಿಂದ ಕಪಟದಿಂದ ನಮ್ಮನ್ನು ಸೋಲಿಸುವುದಕ್ಕೋ ಕಾರಣಕ್ಕೋ ತೊಡಗಿಕೊಂಡು, ಇಲ್ಲದೆ ಇದ್ದರೆ ಸಿಕ್ಕಲ್ಲಿ ದಾನವರನ್ನು ಕಂಡರೆ ಓಡುವಂತಹ ದೇವತೆಗಳು ನಾಗಲೋಕವನ್ನು ಆಳುವುದೆಂದರೇನು? ಹಾಗಿದ್ರೆ ಕೃತ್ರಿಮಕ್ಕೆ ಇದೇ ಮದ್ದು ಎನ್ನುವ ಹಾಗೆ ನಾನು ಯೋಚಿಸಿದೆ. ವಿಪ್ರನ ವೇಷವನ್ನಂತೂ ನಾನು ಮುಂದಡಿಯಿಟ್ಟೆ. ನಿನ್ನೊಳಗಿದ್ದಂತಹ ನಾನು ಎನ್ನುವ ಭ್ರಮೆ, ಪರಾಕ್ರಮಿ ಎನ್ನುವಂತಹ ಒಂದು ಆವರಣ ಎಲ್ಲವೂ ಕಳಚಿ ಹೋಗಿದೆ. ನಾನು ಎನ್ನುವುದು ಏನೂ ಅಲ್ಲ, ಎದುರು ನಿಂತವರೇ ಎಲ್ಲವೂ ಹೌದು ಎನ್ನುವುದನ್ನು ತಿಳಿದುಕೊಂಡಾಗ ಶರಣಾರ್ಥಿಯಾಗಿ ಬಂದಿದ್ದೀಯ. ನಿಮ್ಮಿಂದ ಘಾತಿಸಲ್ಪಟ್ಟ ಈ ದೇಹಕ್ಕೆ ಇನ್ನೇನೋ ಬೇಡ, ಬದುಕು ಸಾಕು ಎನ್ನುವಷ್ಟರವರೆಗೆ ನೀನು ಬಂದಿದ್ದೀ ಎಂದಾದರೆ ಬದುಕು ಸಾಕು ಎನ್ನುವಲ್ಲಿಯವರೆಗೆ ಮಾಡಿಸಿದ ನಾವು ಕೊನೆಗಾಲಕ್ಕೆ ನಿನಗೇನಾದರೂ ಆಸೆ ಎನ್ನುವುದಿದ್ದರೆ ಅದನ್ನು ಈಡೇರಿಸಿಕೊಡುತ್ತೇವೆ. ಕೇಳಿಕೋ ಕೇಳಿಕೋ. ಅವ ಪಡೆಯುವಾಗ ಒಂದು ಸೇರು, ಕೊಡುವಾಗ ಮುಕ್ಕಾಲು ಸೇರು ಅಂತ ಹೇಳುವ ರೀತಿಯಲ್ಲಿ ಅವನ ವ್ಯವಹಾರ. ವ್ಯಾಪಾರದಲ್ಲಿ ಕಳಬೆರಕೆ ಅಲ್ಲಲ್ಲ, ಪಡೆಯುವಾಗ ವ್ಯಾಪಾರಕ್ಕೆ ಒಂದು ಮೋಸ ಮಾಡೋದು, ಖರೀದಿಸಿಕೊಳ್ಬೇಕಲ್ಲ. ಖರೀದಿಸುವಾಗ 2 ರೀತಿಯ ಷೇರುಗಳನ್ನು ಉಪಯೋಗಿಸಿದ್ದಾರೆ, ಮೋಸ ಮಾಡೋದು. ಆದರೂ ಕೂಡ ಉಳಿದವರಿಗೆ ಮೋಸ ಆಗಲಿಕ್ಕೆ ಕಾರಣ ಉಂಟು. ಏನು? ಕಳೆದ ಯುಗದ ರಾಮ ಲಕ್ಷ್ಮಣ ಅಂತೇಳಿ ಈ ಹೆಸರಿನಲ್ಲಿ 2 ಷೇರುಗಳು ಖರೀದವರು. ಈಗ ಒಂದೇ ಅಲ್ಲ, ರಾಮ ಲಕ್ಷ್ಮಣ ಅಂತ ಕರೆಯುವುದು ಅಂತ ಅಲ್ಲಿ ರಾಮ ಅಂತ ಹೇಳಿದಂತ ಸೇರಿನಲ್ಲಿ ತುಂಬುತ್ತದೆ. ಸರಿ ಸರಿ. ಲಕ್ಷ್ಮಣ ಅಂತ ಹೇಳುವಂತ ಸೇರಲ್ಲಿ ತುಂಬುವುದಿಲ್ಲ, ಅದನ್ನು ಅರ್ಥ ಮಾಡುವುದು. ಅಲ್ಲ, ಸ್ವಲ್ಪ ಕಡಿಮೆ ಮಾಡುವುದು. ಆತ್ಮಕವಾಗಿ ಪ್ರಪಂಚ ಮುಖದಲ್ಲಿ ಆವಿರ್ಭವಿಸಿದೆಯೋ ಆ ತತ್ವಕ್ಕೆ ಪ್ರತಿರೂಪವಾದಂತ ರೂಪಗಳು ನೀವು ಅಂತ ನಾನು ಗುರುತಿಸಿಕೊಂಡಿದ್ದೇನೆ. ಆ ಕಾರಣಕ್ಕೆ ಬೇಕಾಗಿ ನಾನು ನಿಲ್ಲಿಸಿದ್ದೇನೆ. ಈಗ ಗೊಂದಲ ಆಯ್ತು ನನಗೆ. ಏನು ಗೊಂದಲ? ಗುರುಪುತ್ರನನ್ನು ಅವ ಇಲ್ಲಿಗೆ ಬಂದಿದ್ದಾನೆ, ಯಾವ ರೂಪದಿಂದ ಹೇಗೆ ಬಂದಿದ್ದಾನೆ ಅಂತ ನಿರ್ಣಯಿಸುವುದಕ್ಕೆ ಬರುವುದಿಲ್ಲ. ಅಂತೂ ಬಂದಿದ್ದಾನೆ, ನೀನು ಅವರನ್ನು ಕೇಳಬೇಕು. ಈಗ ಅವನ ದೇಹ ಇಲ್ಲ, ಮತ್ತೊಂದು ಆತ್ಮರೂಪವಾಗಿಯೇ ಇರಬಹುದು. ಅದು ಆತ್ಮ ಜೊತೆಗೆ ಲೀನವಾಗಿ ಇದ್ದಾವೆ, ಭಗವಂತನನ್ನು ಸೇರಿದ್ದಾವೆ. ಹಾಗಂತ ಅದನ್ನು ನಿನಗೆ ಕೊಡಬೇಕು ಅಂತ ಆದ್ರೆ ಅವಿರ್ದು ಬೊಕ್ಕ ರಾತ್ರಿಡು ಶ್ರೀ ಚಾಮುಂಡೇಶ್ವರಿ ಅಪ್ಪನ ಸಾನ್ನಿಧ್ಯಡು ನವರಾತ್ರಿದ ಮಹಾಪೂಜೆ ನಡೆತನು. ಅಕ್ಲ ಮನಸ್ಸಿನ ಪ್ರಾರ್ಥನೆ ಮತ್ತು ನಾಡಿಗೆ ಅಕ್ಲ ಮನಸ್ಸಿನ ಪ್ರಾರ್ಥನೆ ನೆರವೇರಿಸಾದ ಕೊಡದು ಸಂತೋಷ ಮಲ್ತದೆ. ಐನ್ಯ ದಿನದ ಸೇವೆಯನ್ನು ಸ್ವೀಕಾರ ಮಲ್ತದೆ. ಮಹಾತೆರೆಗಳ ಪೂರ್ಣವಾಯಿನಂಚಿನ ಅನುಗ್ರಹ ಬೇರೆ ಕಾಪಾಡದೆ ಸಂರಕ್ಷಣೆ ಮತ್ತು ಮಾಡಿದೆ. ಆ ದಿವ್ಯ ಸನ್ನಿಧಿರ ಪ್ರಾರ್ಥನೆ ಮಲ್ತವನು. ಶ್ರೀ ಚಾಮುಂಡೇಶ್ವರಿ ಮಂದಿರದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೀಗ ಪೊಸಕೊರಲ್ದ ಇನ್ನಿತ ಸುದ್ದಿವಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿಲೆಗೆ ಏಪಲತ್ತು ಒಂದು ಪ್ಲೇ ಪೊಸಕೊರಲ್ 24x7.